ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ ಕನ್ನಡಿಗರು? ಇವತ್ತು ನಾವು ಬ್ರಹ್ಮಾವರಕ್ಕೆ ನಾನು ಮತ್ತು ತಂಗಿ ಮಗ ಹೋಗ್ತಿದ್ದೇವೆ. ಬ್ರಹ್ಮಾವರದಲ್ಲಿ ಹಲಸಿನ ಮೇಳ ಆಗ್ತಾ ಉಂಟು. ನೀನೆಂತ ಹೋಗ್ತೀಯಾ? ಐಸ್ ಕ್ರೀಮ್ ತಿನ್ಲಿಕ್ಕೆ. ಹಲಸಿನ ಮೇಳ ಎಂತ ಮಾಡ್ಲಿಕ್ಕೆ ಹೋಗುದು ನೀನು? ಹಣ್ಣು ತಿನ್ಲಿಕ್ಕೆ. ಹಣ್ಣು ಮನೆಯಲ್ಲಿಲ್ವಾ ಹಲಸಿನ ಹಣ್ಣು? ನೋಡಿ, ನರ್ಸರಿ ಗಿಡಗಳಿವೆ. ಹಾಗೆ ಚರ್ಚ್ ಗ್ರೌಂಡಲ್ಲಿ ವೆರೈಟಿಯ ಹಣ್ಣಿನ ತಳಿಗಳು ಕೂಡ ಇದೆ. ವೆರೈಟಿ ಹಲಸಿನ ಹಣ್ಣು ಹಾಗೂ ಮಾವಿನ ಹಣ್ಣು, ತುಂಬ ವೆರೈಟಿಯ ಮಾವಿನ ಹಣ್ಣು ಉಂಟು. ಇಲ್ಲಿ ಕೂಡ ನೋಡಿ ಹಲಸಿನ ಹಣ್ಣು, ತುಂಬ ಹಲಸಿನ ಹಣ್ಣು. ಬನಾನಾ, ಜಾಕ್ಫ್ರೂಟ್, ಇಲ್ಲಿ 3 ವೆರೈಟಿ ಹಲ್ವಾ ಇದೆ: ಹಲಸಿನ ಹಣ್ಣು, ಬಾಳೆಹಣ್ಣು ಮತ್ತು ಪೇರಳೆ ಹಣ್ಣು. ಇದು ಪೇರಳೆ ಹಣ್ಣು, ಇದು ಬಾಳೆಹಣ್ಣು. ಇದು ಅಡಿಕೆ ಐಸ್ ಕ್ರೀಮ್, ಇದು ಹಲಸಿನ ಹಣ್ಣಿನ ಐಸ್ ಕ್ರೀಮ್. ಎಣ್ಣೆ ಎಣ್ಣೆ, ಹಲಸಿನ ಹಪ್ಪಳ, ಇದು ಜಾಮೂನ್ ಜ್ಯೂಸ ಇದು? ಹಾಂ, ಹೌದು ಸರ್. ನೇರಳೆಯನ್ನು ಬೀಜ ಸಮೇತ ಹಾಕಿ ಯೂಸ್ ಮಾಡ್ತಾರೆ. ಹಾಂ, ಯಾವುದೇ ರೀತಿಯ ಕಲರ್ ಚಾರ್ಜ್ ಮಾಡೋದಿಲ್ಲ. ಕಲರ್ ಹಣ್ಣು ಇದರಲ್ಲಿ ಅದು ಪುನಾಪುಳಿ ಉಂಟು, ಜಿಂಜರ್ ಲೈಮ್ ಉಂಟು, ಗ್ರೇಪ್ ಉಂಟು, ಆರೆಂಜ್ ಉಂಟು. ಇಲ್ಲಿ ಪಾನಿಪುರಿಯಿಂದ ಹಿಡಿದು ಹಲಸಿನ ಹಣ್ಣಿನ ಎಲ್ಲ ಐಟಮಲ್ಲಿ ಮಾಡಿಲ್ಲ. ಪಾನಿಪುರಿ, ಹಲಸಿನ ಹಣ್ಣಿಂದ ಬೇರೆ ತುಂಬ ಐಟಮ್ ಉಂಟು. ಹಲಸಿನ ಹಣ್ಣಿನ ಪೋಡಿ, ಪಲಾವ್, ಹಲಸಿನ ಹಣ್ಣಿನ ಚಿಪ್ಸ್, ಇಲ್ಲಿ ಹೂವಿನ ಗಿಡಗಳು ಮಾರಾಟಕ್ಕಿಟ್ಟಿದ್ದಾರೆ. ಜಿಲೇಬಿ ಉಂಟು, ಸಿಕ್ಕಾಪಟ್ಟೆ ಹಲಸು, ಸ್ವೀಟ್ ಕಾರ್ನ್, ಸ್ವೀಟ್ ಕಾರ್ನ್, ಪೊಟ್ಯಾಟೊ, ಟಿಸ್ಟ್ ಪೊಟ್ಯಾಟೊ. ಇಪ್ಪತ್ತ್ಮೂರು ವೆರೈಟಿ ಐತೆ. खाने
ತಿನ್ನೋದ್ರಲ್ಲೇ ಬ್ಯುಸಿ ಇದ್ದಾನೆ. ಜಯಪ್ರಕಾಶ್ ಹೆಗಡೆ ಅವರು ಬಂದಿದ್ದಾರೆ. ಕಲ್ಲಪ್ಪಾಡ್, ಸಕ್ಕರೆ ಬೆಟ್ಟ, ಸಣ್ಣ ಮಾಡಣ್ಣ, ತೋತಾಪುರಿ, ₹100 ಸಿಂಧೂರು 1.5 kg ₹100, ಅಲ್ಲಿ ₹100 ಬೇಡ. ಯಾವ್ರು ನಿಮ್ಮದು? ನಮ್ಮದು ಪುತ್ತೂರು ಸರ್. ಪುತ್ತೂರು. ಇದು ಇಲ್ಲಿ ಅವರದ್ದು. ಇಲ್ಲಿ ಇದರ ಬ್ರಹ್ಮಾವರ SMS ಚರ್ಚ್ ಕಾಂಪೌಂಡ್ ಇದೆ. ಇಲ್ಲಿ ವರ್ಷಕ್ಕೆ ಆಗ್ತದೆ. ಇಲ್ಲಿ ಹಲಸಿನ ಮೇಳ ಪ್ರತಿ ವರ್ಷ ಆಗ್ತದೆ ಇಲ್ಲಿ. ರಂಬುಟಾನ್ ಮತ್ತು ಮಾವಿನ ಹಣ್ಣು.